ಕಳೆದ ಮಳೆಗಾಲದಲ್ಲಿ ಕೊಡಗು, ಬಿಸಿಲೆ ಘಾಟ್ ಪ್ರದೇಶಗಳಲ್ಲಿ ಸಂಭವಿಸಿದ್ದ ಮಾದರಿಯಲ್ಲೇ ಈ ಬಾರಿ ಚಾರ್ಮಾಡಿ ಭಾಗದಲ್ಲಿ ತೀವ್ರ ಮಳೆಗೆ ಗುಡ್ಡಗಳು ಕಂಪಿಸಿದ್ದು ಚಾರ್ಮಾಡಿ ಘಾಟ್ ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ಬೃಹತ್ ಪ್ರಮಾಣದ ಮಳೆ ನೀರು ಬಂಡೆಗಳ ಹೊಡೆತಕ್ಕೆ ಚಾರ್ಮಾಡಿ ಮೂಡಿಗೆರೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಕೊಚ್ಚಿ ಹೋಗಿದ್ದು, ಚಾರ್ಮಾಡಿ ಘಾಟ್ನ 3ನೇ ತಿರುವಿನಿಂದ 11ನೇ ತಿರುವಿನವರೆಗೆ ಹಾನಿಯಾಗಿದೆ. 7 ಕಡೆಗಳಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿದಿದ್ದು 3 ಕಡೆಗಳಲ್ಲಿ ಬೃಹತ್ ಕಲ್ಲು ಮಣ್ಣು ರಸ್ತೆಗುರುಳಿದೆ. ಚಾರ್ಮಾಡಿ ಘಾಟ್ ಪ್ರದೇಶದ ಏರಿಕಲ್ಲು, ಕೊಡೆಕಲ್ಲು, ಮಿಂಚುಕಲ್ಲು, ಬಾರೆಕಲ್ಲು ಬೆಟ್ಟಗಳು ಬೃಹತ್ ಬಂಡೆಗಳೊಂದಿಗೆ ಕುಸಿದಿದ್ದು ಘಾಟ್ ಪ್ರದೇಶದಲ್ಲಿ ಬೃಹತ್ ಕಂದಕಗಳು ನಿರ್ಮಾಣಗೊಂಡಿದೆ. ಬೆಟ್ಟ ಕುಸಿದ ಸಂದರ್ಭ ಚಾರ್ಮಾಡಿ ಘಾಟ್ ಅರಣ್ಯ ವ್ಯಾಪ್ತಿ ಕಂಪಿಸಿದೆ. ಕಂಪನದ ಪರಿಣಾಮ ಬಳ್ಳಾಲರಾಯನ ದುರ್ಗ, ಬಿಂಚಲ್ಲಿ, ಎರ್ಮಾಯಿ ಬೆಟ್ಟ ಬೃಹತ್ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ. ದುರ್ಗಮ ಪ್ರದೇಶವಾದ ದಿಡುಪೆ ಗ್ರಾಮದ ಸುತ್ತಲಿನ ದುರ್ಗದ ಬೆಟ್ಟ, ಸುಂಕಸಾಲೆ, ಹಲಿಗುಂದ, ಇರಬೈಲು ವ್ಯಾಪ್ತಿಯಲ್ಲಿಯೂ ಬೆಟ್ಟಗಳು ಕುಸಿದಿದ್ದು ಎರ್ಮಾಯಿ ಫಾಲ್ಸ್ ಬಳಿಯ 12 ಕುಟುಂಬಗಳನ್ನು ರಕ್ಷಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖಾ ಸಿಬ್ಬಂದಿಯ ಉಪಸ್ಥಿತಿಯಲ್ಲಿ ಮಣ್ಣು ಕಲ್ಲು ತೆರವು ಕಾರ್ಯ ನಿರಂತರ ನಡೆಯುತ್ತಿದೆ. ಚಾರ್ಮಾಡಿ ಘಾಟ್ ಸಂಪೂರ್ಣ ಹಾನಿಯಾಗಿದ್ದು ಹೊಸ ರಸ್ತೆ ನಿರ್ಮಾಣಕ್ಕೆ ಕನಿಷ್ಠ 3 ತಿಂಗಳು ಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ.